ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ನಡಾವಳಿ ಉತ್ಸವದ ಸಂಭ್ರಮ ಸಡಗರ. ಶ್ರೀ ಕ್ಷೇತ್ರವು ಸದಾ ಜೀರ್ಣೋದ್ಧಾರಗೊಳ್ಳುತ್ತಿರುವಂತಹ ಒಂದು ಪರಮ ಪವಿತ್ರ ಕ್ಷೇತ್ರ. ಬೇರೆ ಬೇರೆ ಧಾರ್ಮಿಕ ಮುಖಂಡರು, ರಾಜಕೀಯ ನಾಯಕರು ಈ ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡಿರೋ ಕಾರಣ ನಿರಂತರ ಜೀರ್ಣೋದ್ಧಾರವಾಗಿರುವಂಥ ಒಂದು ಕ್ಷೇತ್ರವೇ ನಮ್ಮ ಉಳ್ಳಾಲದ ಭಗವತಿ ಕ್ಷೇತ್ರ. ಅಡಿಬಿಡಾರ ಧರ್ಮಕ್ಷೇತ್ರದಲ್ಲಿ ಇಂದು ಬೆಳಗಿನಿಂದ ಸಂಜೆವರೆಗೂ ರಾತ್ರಿಯ ತನಕ ಕೂಡ ಬೇರೆ ಬೇರೆ ಧಾರ್ಮಿಕ ವಿಧಾನ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ನಮ್ಮ ಕ್ಷೇತ್ರದ ಗೌರವಾನ್ವಿತ ಆಚಾರ ಭಟ್ಟವರು, ಗುರಿಕಾರರ ಉಪಸ್ಥಿತಿಯಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಒಂದೆಡೆಯಲ್ಲಾದರೆ ನಮ್ಮ ಈ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಯುವ ವೇದಿಕೆ, ಮಹಿಳಾ ವೇದಿಕೆ ಇವರೆಲ್ಲರ ಸಂಪೂರ್ಣ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಯುವುದಕ್ಕೆ ಈ ಒಂದು ಕ್ಷೇತ್ರ ಇವತ್ತು ಒಂದು ಕಾರಣವಾಗುತ್ತೆ. ಅದಕ್ಕೂ ಮುನ್ನ ಇವತ್ತು ಶ್ರೀ ಕ್ಷೇತ್ರದ ಬೆಳಗಿನ ಈ ಕಾರ್ಯಕ್ರಮದಲ್ಲಿ ಜೀರ್ಣೋದ್ಧಾರದ ಹಲವು ಅಂಗಗಳಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಜೀರ್ಣೋದ್ಧಾರ ಅಂತ ಹೇಳಿದರೆ ತಡೆಗೋಡೆ ನಿರ್ಮಾಣ. ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಪ್ರಾಂಗಣದ ತಡೆಗೋಡೆ ನಿರ್ಮಾಣಕ್ಕಾಗಿ ಮಾಜಿ ಸಂಸದರು, ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿರುವಂತಹ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಶ್ರೀ ಕ್ಷೇತ್ರದ ಗೌರವಾನ್ವಿತ ಆಚಾರ ಭಟ್ಟವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಗುರಿಕಾರ ಇದ್ದಾರೆ, ಅವರಿಗೂ ಕೂಡ ಸ್ವಾಗತ. ಈ ಆಡಳಿತ ಮಂಡಳಿಗೆ ಹಾಗೂ ಬೇರೆ ಬೇರೆ ಧಾರ್ಮಿಕ ಮುಂದಾಳುಗಳಾಗಿರುವಂತಹ ನಮ್ಮ ಸದಾಶಿವ ಉಳ್ಳಾಲ್ ಅವರಿದ್ದಾರೆ, ಅದೇ ರೀತಿ ಲಂಚುಲಾಲ್ ಅವರಿದ್ದಾರೆ, ಹೀಗೆ ಬೇರೆ ಬೇರೆ ಧಾರ್ಮಿಕ ಕೌನ್ಸಿಲರ್ ಆಗಿರೋ ಜಬ್ಬಾರ್ ಅವರಿದ್ದಾರೆ. ಈಗ ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ವಹಿಸುತ್ತಾ ಇದೀಗ ನಮ್ಮ ನೆಚ್ಚಿನ ಸಂಸದರಾಗಿರುವಂಥ ನಿಕಟಪೂರ್ವ ನಳಿನ್ ಕುಮಾರ್ ಅತಿಥಿಗಳ ಸಮಕ್ಷಮದಲ್ಲಿ ನಮ್ಮ ತಡೆಗೋಡೆ ನಿರ್ಮಾಣ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಡಬೇಕಾಗಿ ಗೌರವಾನ್ವಿತ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಈ ಕ್ಷೇತ್ರ ಕಳೆದ 16 ವರ್ಷಗಳಿಂದ ನಿರಂತರವಾಗಿ ಜೀರ್ಣೋದ್ಧಾರ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. 10 ವರ್ಷ ಕಳೆದ ಅಭೂತಪೂರ್ವವಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಈ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೇವೆ. ಧಾರ್ಮಿಕವಾಗಿಯೂ ಪ್ರವಾಸೋದ್ಯಮವಾಗಿಯೂ ಇದೊಂದು ಬದಲಾವಣೆ ಆಗಿರುವಂಥ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಆಡಳಿತ ಮಂಡಳಿಯ ವಿನಂತಿಯ ಮೇರೆಗೆ 23-24ನೇ ಸಾಲಿನಲ್ಲಿ ಆ ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿಗಳನ್ನು ನಮ್ಮ ಅನುದಾನದಿಂದ, ಸಂಸದ ಅನುದಾನದಿಂದ ಬಿಡುಗಡೆಗೊಳಿಸಿ ಅದು ಸಂಪೂರ್ಣವಾಗಿರ್ತಕ್ಕಂಥ ತಡೆಗೋಡೆಯ ನಿರ್ಮಾಣದ ಕಾರ್ಯಗಳನ್ನು ಮಾಡಿದ್ದಾರೆ. ಸುಮಾರು 2 ವರ್ಷಗಳು ತಡೆಗೋಡೆ ಆಗಿದೆ. ಇವತ್ತು ನಡಾವಳಿ ನಡೀತಕ್ಕಂಥ ಸಂದರ್ಭದಲ್ಲಿ ಈಗಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದ್ ಮತ್ತು ಸುರೇಶನ್ನು ಸೇರಿ ಅದರ ನಾಮಫಲಕ ಮತ್ತು ಅದರ ಉದ್ಘಾಟನೆ ಆಗಿರಲಿಲ್ಲ. ಆ ಕಾರ್ಯವನ್ನು ಮಾಡಬೇಕು ಅಂತ ವಿನಂತಿ ಮಾಡಿದಾಗ ಸಂತೋಷಪೂರ್ವಕವಾಗಿ ಇವತ್ತು ಅದನ್ನು ಲೋಕಾರ್ಪಣೆ ಮಾಡಿದ್ದೇವೆ. ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಒಂದಷ್ಟು ಕಿಂಚಿತ್ತು ಸೇವೆ, ಭಗವತಿಯ ಕಾರ್ಯವನ್ನು ಮಾಡುವುದಕ್ಕೆ ಇಲ್ಲಿ ಆಡಳಿತ ಮಂಡಳಿ ನನಗೆ ಅವಕಾಶಗಳನ್ನು ಕೊಟ್ಟಿದೆ. ಸಾಮಾಜಿಕವಾಗಿ ರಾಜಕೀಯವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಭಗವತಿಯ ಆಶೀರ್ವಾದಗಳು ಅನಿವಾರ್ಯ. ಆ ಆಶೀರ್ವಾದವನ್ನು ಪಡಬೇಕಂತ ಆದರೆ ಅದಕ್ಕೆ ಪುಣ್ಯ ಮತ್ತು ಯೋಗ ಬೇಕು. ಆ ಪುಣ್ಯ ಮತ್ತು ಯೋಗವನ್ನು ಯಾರು ಕರುಣಿಸಬೇಕು ಹೇಳಿದ್ರೆ ದೇವರು ಕರುಣಿಸೋದಕ್ಕಿಂತ ಅಲ್ಲಿರ್ತಕ್ಕಂಥ ಅರ್ಚಕರು, ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ನಮ್ಮನ್ನು ಕರೆದು ಇದನ್ನು ಮಾಡಿದಾಗ ಅವಕಾಶಗಳಾಗ್ತವೆ. ಹಾಗಾಗಿ ಆ ಅವಕಾಶವನ್ನು ದೇವರ ಪ್ರೇರಣೆಯಿಂದ ಅವರು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮಗೆ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಈ ಕಾರ್ಯವನ್ನು ಲೋಕಾರ್ಪಣೆ ಮಾಡಿದ್ದೇನೆ. ಇವತ್ತು ನಾನು ಮಾಜಿ ಆಗಿದ್ದೇನೆ. ಮಾಜಿ ಆದಮೇಲೆ ಇದು ಉದ್ಘಾಟನೆ ಸರಿಯಲ್ಲ, ಆದರೆ ಇಲ್ಲಿ ಆಡಳಿತ ಮಂಡಳಿಯ ವಿನಂತಿಯ ಮೇರೆಗೆ, ಅವರ ಪ್ರೀತಿಯ ಮೇರೆಗೆ, ಅವರ ಸಂಬಂಧದ ಮೇರೆಗೆ ನಾನಿವತ್ತು ಸಂತೋಷಪೂರ್ವಕವಾಗಿ ಅದನ್ನು ಉದ್ಘಾಟನೆ ಮಾಡಿ ನಿವೃತ್ತಿ ಆದಮೇಲೂ ನನ್ನನ್ನು ಕರೆದು ಅಷ್ಟೇ ಪ್ರೀತಿಯನ್ನು ತೋರಿಸೋದಕ್ಕೆ ನಾನು ಋಣಿಯಾಗಿದ್ದೇನೆ. ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ.